ಉಳ್ಳಾಲದ ಉಳಿಯ ನಿವಾಸಿ ಮೆಲ್ವಿನ್ ಮೊಂಟೇರೊ ಅಫ್ಘಾನಿಸ್ತಾನದಿಂದ ಕಳೆದ ವಾರ ಪಾರಾಗಿ ಬಂದಿದ್ರು. ಇದೀಗ ಉದ್ಯೋಗಕ್ಕಾಗಿ ತೆರಳಿ ಸಿಕ್ಕಿಬಿದ್ದಿದ್ದ ಮೆಲ್ವಿನ್ ಸಹೋದರ ಡೆಮ್ಸಿ ಮೊಂಟೇರೊ ಕೂಡ ಇಂದು ಅಫ್ಘಾನ್ ರಾಷ್ಟ್ರದಿಂದ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಕಳೆದ 5 ವರ್ಷಗಳಿಂದ ಕಾಬೂಲಿನ ಮಿಲಿಟರಿ ಬೇಸ್ನಲ್ಲಿ ಇಕೋಲಾಗ್ ಇಂಟರ್ನ್ಯಾಷನಲ್ ಕಂಪನಿಯಲ್ಲಿ ಎಸಿ ಮೆಕ್ಯಾನಿಕ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಡೆಮ್ಸಿ ಮೊಂಟೇರೊ ಇಂದು ಉಳ್ಳಾಲದ ಉಳ್ಯದಲ್ಲಿರುವ ತನ್ನ ಮನೆಗೆ ಮರಳಿದ್ದಾರೆ. ಆಗಸ್ಟ್ 18ರಂದು ನ್ಯಾಟೋ ಪಡೆ ಕಾಬೂಲ್ನಿಂದ ಏರ್ಲಿಫ್ಟ್ ಮಾಡಿತ್ತು. ಅಂದು ರಾತ್ರಿ ಇಡೀ ಕಾಬೂಲ್ ಏರ್ಪೋರ್ಟ್ನಲ್ಲಿ ಡೆಮ್ಸಿ ಸೇರಿ 155 ಮಂದಿ ಭಾರತೀಯರು ವಿಮಾನದೊಳಗಡೆ ಕಳೆದಿದ್ರು. 19ರಂದು ಬೆಳಿಗ್ಗೆ ಡೆಮ್ಸಿ ಸೇರಿ ಒಟ್ಟು 155 ಮಂದಿಯನ್ನ ಕಾಬೂಲ್ನಿಂದ ಕತಾರ್ಗೆ ಏರ್ಲಿಫ್ಟ್ ಮಾಡಲಾಗಿತ್ತು. ಕತಾರ್ ಏರ್ಪೋರ್ಟ್ನಲ್ಲಿ ಡೆಮ್ಸಿ 4 ದಿನ ಕಳೆದಿದ್ದು, ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಯ ನೆರವಿನಿಂದ ಅಲ್ಲಿದ್ದ ಭಾರತೀಯರನ್ನ ಶನಿವಾರ ರಾತ್ರಿ ವಾಯುಪಡೆ ವಿಮಾನದಲ್ಲಿ ದೆಹಲಿಗೆ ಕರೆತರಲಾಗಿತ್ತು. ಆನಂತರ ಮುಂಬೈಗೆ ತಲುಪಿದ್ದ ಅವರು ಇಂದು ಮಧ್ಯಾಹ್ನ ಮಂಗಳೂರಿಗೆ ತಲುಪಿದ್ದಾರೆ. ಮೊದಲೆಂತ ಅಲ್ಲಿ ಅಫ್ಘಾನಿಸ್ತಾನ ಏನು ಪ್ರಾಬ್ಲಮ್ ಇರಲಿಲ್ಲ. ಈಗ ಅವರು ಅಫ್ಘಾನ್ ಪ್ರೆಸಿಡೆಂಟ್ ಅಶ್ರಫ್ ಘನಿ ಯಾವಾಗ ಹ್ಯಾಂಡ್ ಓವರ್ ಮಾಡಿದ್ದು ಅವಾಗೆಲ್ಲ ಸ್ಟಾರ್ಟ್ ಆಯಿತು. ತಾಲಿಬಾನ್ಗೆ ಹ್ಯಾಂಡ್ ಓವರ್ ಮಾಡಿ ಹೊಟ್ಟಿದ್ದಾರೆ. ಅದ ನಂತರ ಎಲ್ಲ ಆಗಸ್ಟ್ 15ಕ್ಕೆ ಮಧ್ಯಾಹ್ನ ಹೊತ್ತು ನಮಗೆಲ್ಲ ನ್ಯೂಸ್ ಸಿಕ್ಕಿತ್ತು. ಬೇಸ್ ಆದಷ್ಟು ಬೇಗ ಬಂದ್ ಮಾಡಲಿಕ್ಕೆ ಅಂತ ಎಲ್ಲ ಡಾಕ್ಯುಮೆಂಟ್ ಇದು ಮಾಡಲಿಕ್ಕೆ ಫೈರ್ ಮಾಡಲಿಕ್ಕೆ. ಅದ ನಂತರ ನಾವು ಆ ರಾತ್ರಿ ಇಂಡಿಯನ್ ಎಂಬಸಿಗೆ ಎಲ್ಲ ಮೆಸೇಜಲ್ಲಿ ಮಾಡ್ತಿದ್ದು ಎಷ್ಟು ಬೇಗ ಆಗ್ತದೆ ನಮಗೆ ಒಂದು ಫ್ಲೈಟ್ ಅರೇಂಜ್ ಮಾಡಲಿಕ್ಕೆ ಅಂತ. 16, 17, 18 3 ದಿವಸ ಅಲ್ಲೇ ಇದ್ದದ್ದು ಏರ್ಪೋರ್ಟ್ನಲ್ಲಿ. ಫುಡ್ ದಿನದಲ್ಲಿ 1 ಟೈಮ್ ಸಿಗ್ತಾ ಇತ್ತು, ಮತ್ತು ಆರ್ಮಿದ ಫುಡ್ ಸಿಗ್ತಿತ್ತು. ಫೈರ್ ಮೇಲೆ ಅವರು ಲೋಕಲ್ ಜನರು ಒಳಗೆ ಬರ್ತಾ ಇದ್ರು, ಅದಕ್ಕೋಸ್ಕರ ಮೇಲೆ ಫೈರ್ ಮಾಡ್ತಾ ಇದ್ರು. ಅದನ್ನು ನೀವು ನೋಡಿದ್ದೀರಿ? ಆರ್ಮಿ ಬೇಸ್ ಮೇಲೆ ಬಂದಿದ್ದಾರಾ? ಇಲ್ಲ, ಬೇಸ್ ಮೇಲೆ ಬರೋದು ನಮ್ಮ ಏರ್ಪೋರ್ಟು, ಕಾಬೂಲ್ ಏರ್ಪೋರ್ಟು ಬೇಸ್ ಏರ್ಪೋರ್ಟ್ ಸ್ವಲ್ಪ ದೂರದಲ್ಲಿ ಫೈರಿಂಗ್ ಮಾಡ್ತಿದ್ರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.